ಸಾರಿ ಗುಂಡಿ ಗುಂಡಿ ಹತ್ರ ನೋಡಿ, ಸುತ್ತಲೂ ತೋಟ ಇದೆ. ತೋಟದ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವತ್ತು ನನ್ನ ಜೊತೆ ಪ್ರದೀಪ್ ಇದ್ದಾರೆ. ಹೋಗ್ಬಿಡ. ರೋಡೆಲ್ಲ ಫುಲ್ ಗುಂಡಿದೆ ನೋಡಿ. ಇಲ್ಲೊಂದು ಎಂಡ್ ಪಾಯಿಂಟ್ ಉಂಟು. ನಾವು ಆ್ಯಕ್ಚುಲಿ ಆ ಎಂಡ್ ಪಾಯಿಂಟ್ ಹೊರಟಿದ್ದು. ನಾನು ಪ್ರದೀಪ್ ಒಂದ್ಸಲಿ ಹೋಗಿದ್ವಿ, ತುಂಬ ಟೈಮ್ ಆಯಿತು ಹೋಗಿ ಬಂದು. ಅದು ಹೋಗಿ ಬಂದ ನಂತರ ಪುನಃ ಈಗೊಮ್ಮೆ ಹೋಗ್ತಿದ್ದೀವಿ. ಇದು ಮಾತ್ರ ಫುಲ್ ಮಡ್ ರೋಡ್, ಇಲ್ಲಿಂದ ಇನ್ನು ಮಡ್ ರೋಡ್ ಫುಲ್ಲು. ನಡ್ಕೊಂಡು ಬಂದಿಲ್ಲ. ನನ್ನ ಮೋಸ್ಟ್ಲಿ ಮೇಲೆ ಗಾಡಿ ಹೋಗೋದು, ಬೈಕಲ್ಲಿ ಹೋಗೋದು ತುಂಬ ಕಷ್ಟ ಇರ್ಬೋದು. ಯಾಕೆ ಮಳೆ ಬಂದು ಎಲ್ಲ ಜಾರ್ತಿರ್ಬೋದು. ನಾವು ಅವತ್ತು ಹೋಗುವಾಗ ಬಿಸಿಲಿತ್ತು, ಸ್ವಲ್ಪ ಡಸ್ಟ್ ಎಲ್ಲ ತುಂಬ ಇತ್ತು, ಹೋಗ್ಲಿಕ್ಕೆ ತುಂಬ ಕಷ್ಟ ಆಗಿತ್ತು ನಮ್ಮ ಬೈಕಲ್ಲಿ. ಈ ಕೆಸರು ಇರೋದ್ರಿಂದ ಇನ್ನೂ ಕಷ್ಟ ಆಗ್ಬೋದು. ಓಹ್ ನೋಡಿ, ನಾನು ಹೇಳಿದೆ ಇಲ್ಲಿ ಕೆಸರು ಬಂದೇ ಬಿಟ್ಟು ಫುಲ್ ಕೆಸರಿದೆ. ನೋಡಿ ಇಲ್ಲೆಲ್ಲ ಕಾರ್ ನಿಲ್ಸಿ ಹೋಗಿದ್ದಾರೆ. हमारा गाड़ी उनका ओड़ा अपना ಕಾರ್ ಮಾತ್ರ ಬಿಲ್ಕುಲ್ ಫೋನ್ ಎಲ್ಲ ಹೋಗಿ ರಿಟರ್ನ್ ಬರ್ತಾ ಇದ್ದಾರೆ. बोलिया ಹೋಗಿ ಹೊಸ ಡ್ರೈವ್ ಆಡಿಯಲ್ಲ ಫ್ರಂಟ್ ಓಕೆ ಓಕೆ ಫೈನಲ್ ಆಗಿ ನಾವು ಎಂಡ್ ಪಾಯಿಂಟಿಗೆ ಈಗ ಒಂದು ತಲುಪಿದ್ದೀವಿ. ಅಡೆ ಅಡೆ ಭಯ ನಮ್ಮ ಅಂಜಲಿ ಅಲ್ಲ ನೋಡಿ, ಸುತ್ತಲೂ ಗ್ರೀನರಿ ಇದೆ. ಸೂಪರ್ ಗಾಡಿ ಮಾರೆ. ನೋಡ್ಬೋದು ನಮಗಲ್ಲಿ ಡ್ಯಾಮ್ ಕಾಣ್ತಾ ಉಂಟು, ನಮ್ಮ ನೇತ್ರಾವತಿ ನದಿ ಇದು.
ಸ್ವಲ್ಪ ಮಾಸ್ಕ್ ತೆಗೆದು ಫ್ರೆಶ್ ಆಗಿ ಗಾಳಿ ತೊಗೊಳ್ಳೋಣ. ನೋಡ್ಬೋದು ತುಂಬ ಸುತ್ತ ಗ್ರೀನರ್ ಆಗಿದೆ, ತುಂಬ ಖುಷಿ ಅನಿಸುತ್ತೆ. ಹಾಗೆ ನನ್ನ ಜೊತೆ ಪ್ರದೀಪ್ ಸಹ ಇದ್ದಾರೆ. ಮಾಸ್ಕ್ ತೆಪ್ಪಲಿ ಐತೆ, ಮಾಸ್ಕ್ ತೆಪ್ಪಲಿ. ಫ್ರೆಶ್ ಗಾಳಿ ಬರ್ತುಂಟು, ಆ ಗಾಳಿ ತಗೊಳ್ಳೋಣ. ತುಂಬ ಜನ ಬರ್ತಾರೆ, ಫ್ಯಾಮಿಲಿ ಎಲ್ಲ ತುಂಬ ಜನ ಬಂದು ಇಲ್ಲಿ ಕೂತಿದ್ದಾರೆ. ಸಂಜೆ ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಅಲ್ಲೆಲ್ಲ ಬೊಬ್ಬೆ ಹಿಡಿತಿದ್ದಾರೆ. ಒಂದು ಬೇಸರ ವಿಷಯ ಅಂತಂದರೆ ತುಂಬ ಇಲ್ಲೆಲ್ಲ ಕಸ ಹಾಕಿಟ್ಟಿದ್ದಾರೆ. ಇನ್ನು ಬರ್ತಾರೆ, ಕೂತು ಆರಾಮ್ಸೆ ಇದ್ದು ಹೋಗೋದಿಲ್ಲ, ಎಲ್ಲ ಹಾಳು ಮಾಡಿ ನೋಡಿ. ಎಲ್ಲ ಪ್ಲಾಸ್ಟಿಕ್ಕು, ಅಲ್ಲಿ ಇಲ್ಲೆಲ್ಲ ಬಾಟ್ಲು, ತುಂಬ ಪ್ರಕೃತಿನ ಹಾಳು ಮಾಡ್ತಿದ್ದಾರೆ. ನೋಡ್ಬೋದು, ಇದು ಫುಲ್ಲು ನೇತ್ರಾವತಿ ನದಿ. ಇದು ನಮಗೆ ಕಾಣ್ತಿರೋ ಪ್ಲೇಸ್, ಇದು ಅಡ್ಯಾರ್. ನಾವೀಗ ಇರುವಂಥ ಪ್ಲೇಸ್ನ ಹೆಸರು ಇದು ಕನ್ನಗುಡ್ಡೆ, ಅಥವಾ ಇಲ್ಲಿಗೆ ಕಣ್ಣಗುಡ್ಡೆ ಅಂತಲೂ ಕರೀತಾರೆ. ಓಕೆ ಸ್ನೇಹಿತರೆ, ಇದಿಷ್ಟು ಒಂದು ಸಣ್ಣ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿ ಅನ್ಕೊಳ್ತೀನಿ. ಇಷ್ಟ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.